ಹೊಸಬೆಟ್ಟು ಫ್ರೆಂಡ್ಸ್ ಸರ್ಕಲ್ ಮತ್ತು ಗುಡ್ ಲಕ್ ಪೊಸೋಟು ಇದರ ಜಂಟಿ ಆಶ್ರಯದಲ್ಲಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹೊಸಬೆಟ್ಟು ಫ್ರೆಂಡ್ಸ್ ಸರ್ಕಲ್ ಮತ್ತು ಗುಡ್ ಲಕ್ ಪೊಸೋಟು ಇವರ ಜಂಟಿ ಆಶ್ರಯದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ಹೊಸಬೆಟ್ಟು ಫ್ರೆಂಡ್ಸ್ ಸರ್ಕಲ್ ಇದರ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು. ಬೆಳಿಗ್ಗೆ ಧ್ವಜಾರೋಹಣವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ನ ಸದಸ್ಯರಾದ ಶ್ರೀ ಯಾದವ ಬಡಾಜೆ ನೆರವೇರಿಸಿದರು. ನಂತರ ಆಟೋಟ ಸ್ಪರ್ಧೆಗಳು ನಡೆಯಿತು. ಸಮಾರೋಪ ಸಮಾರಂಭದಲ್ಲಿ ಶ್ರೀ ಯಾದವ ಬಡಾಜೆ, ಇಸ್ಮಾಯಿಲ್ ಗುಡ್ಲಕ್, ಅದ್ರಾಮ ಗುಡ್ಲಕ್, ಹರ್ಷದ್ ಪೊಸೋಟ್, ನವೀನ್ ನಾಯಕ್ ಉಪಸ್ಥಿತರಿದ್ದರು. ಸ್ಪರ್ಧಾ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಈ ಸಮಾರಂಭ ಊರವರ ಭಾಗವಹಿಸುವಿಕೆಯೊಂದಿಗೆ ಸಂಪನ್ನಗೊಂಡಿತು. ಥರ್ಡ್ ಪ್ಲೇಸ್ ಯಶಸ್ ವಿವೇಕ್. ಥರ್ಡ್ ಪ್ಲೇಸ್. ಸಮಾಧಾನಕರ ಬಹುಮಾನ ಮಾರ್ಯಂ ರಶೀದ್.